ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆಗಳು ಮುಚ್ಚುತ್ತಿದೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಇದ್ರೂ ಹೊಸ ಕಟ್ಟಡ ನಿರ್ಮಿಸಲು ಅನುದಾನ ಮಂಜೂರು ಮಾಡದೆ ಸರ್ಕಾರದ ಇಲಾಖೆ ಶಾಲೆಯನ್ನು ಮುಚ್ಚಲು ಮುಂದಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಇದು ಬಂಟ್ವಾಳ ತಾಲೂಕಿನ ವಿಟ್ಲಪಡ್ನೂರು ಗ್ರಾಮದ ಕೊಡಪದವು ಸರ್ಕಾರಿ ಶಾಲೆ ಕುಸಿತಕ್ಕೊಳಗಾಗಿದ್ದರೂ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ವಿದ್ಯಾರ್ಥಿಗಳ ಪೋಷಕರು ಆರೋಪ ವ್ಯಕ್ತಪಡಿಸಿದ್ದು, ಈ ಬಗ್ಗೆ ತಕ್ಷಣವೇ ಸಂಬಂಧಪಟ್ಟವರು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲಿ 1ರಿಂದ 8ನೇ ತರಗತಿವರೆಗೆ ತರಗತಿಗಳಿದ್ದು ಸುಮಾರು 129 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿರುವ 7 ಕೊಠಡಿಗಳಿರುವ 3 ಕಟ್ಟಡಗಳು ತೀರಾ ಶಿಥಿಲಗೊಂಡಿದೆ. ವಿಟ್ಲಪಡ್ನೂರು ಗ್ರಾಮದ ಕೊಡಪದವು ಸರ್ಕಾರಿ ಶಾಲೆ ಶತಮಾನೋತ್ಸವದ ಹತ್ತಿರ ತಲುಪುತ್ತಿದೆ. ಆದರೆ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತ್ನ ತಾಂತ್ರಿಕ ಅಧಿಕಾರಿಗಳು ಕುಸಿದು ಬೀಳುವ ಹಳೆಯ 3 ಶಾಲಾ ಕೊಠಡಿಗಳನ್ನು ತೆರವು ಮಾಡುವಂತೆ 2018ರಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಾಲಾ ಆಡಳಿತ ಸಮಿತಿಗೆ ನೋಟಿಸ್ ನೀಡಿದ್ದು, ಆದರೆ ಹೊಸ ಕಟ್ಟಡ ರಚನೆಗೆ ಬಿಡುಗಡೆಯಾಗಿದ್ದ 21.20 ಲಕ್ಷ ರೂಪಾಯಿ ಅನುದಾನವನ್ನು ಈವರೆಗೂ ನೀಡದೆ ಇದೀಗ ಕನ್ಯಾನ ಶಾಲೆಯಲ್ಲಿ ಹೊಸ ಕಟ್ಟಡ ನಿರ್ಮಿಸುವ ಮೂಲಕ 90 ವರ್ಷ ಇತಿಹಾಸವುಳ್ಳ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯನ್ನು ಕಡೆಗಣಿಸುತ್ತಿದೆ ಎಂದು ವಿದ್ಯಾರ್ಥಿಗಳ ಪೋಷಕರು ಆರೋಪಿಸಿದ್ದಾರೆ. ಆದರೆ ಕಾರ್ಯರೂಪಕ್ಕೆ ತರುವುದಿಲ್ಲ ಎಂಬುದು ಕೊಡಪದವು ಶಾಲೆಯ ದುರವಸ್ಥೆಯಿಂದಾಗಿ ಸ್ಪಷ್ಟವಾಗಿದೆ ಎಂದು ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. 32ರಲ್ಲಿ ಇದು ಪ್ರಾರಂಭಗೊಂಡಿತು. ಮಾನ್ಯ ದಿವಂಗತ ಕಿಲ್ನ ಮಹಾಲಿಂಗ ಭಟ್ರು ಮತ್ತು ಮಾಳ ನಾರಾಯಣ ಭಟ್ರ ಒಂದು ಹಿರಿತನದಲ್ಲಿ ಈ ಶಾಲೆ ಪ್ರಾರಂಭವಾಯಿತು. ಹಾಗೆ ಕ್ರಮೇಣ ಈ ಶಾಲೆಯನ್ನು ಮಾಳದವರು ಈ ಸ್ಥಳವನ್ನು ಉದಾರವಾಗಿ ದಾನ ಮಾಡಿದ ನಂತರ ಈ ಕಟ್ಟಡದ ರಚನೆ ಆಯಿತು. ಅಂದಿನಿಂದ ಇಂದಿನವರೆಗೆ ಈ ಶಾಲೆಯಲ್ಲಿ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಕಲಿತು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಮಿಲಿಟರಿಯಲ್ಲಿದ್ದಾರೆ, ದೊಡ್ಡ ದೊಡ್ಡ ಇಂಜಿನಿಯರ್ ಇದ್ದಾರೆ, ಪರದೇಶದಲ್ಲಿ ಕೂಡ ಉದ್ಯೋಗದಲ್ಲಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಹೀಗೆ ಈ ಶಾಲೆ ತನ್ನ ಒಂದು ಒಳ್ಳೆಯ ಸಾಧನೆಯನ್ನು ಮಾಡುತ್ತಾ ಬಂದು ಇತ್ತೀಚೆಗೆ ಈ ಶಾಲೆ ಕೂಡ ಒಳ್ಳೆಯ ಒಂದು ಶಿಕ್ಷಣ ಕೊಡುವಂಥ ಶಾಲೆಯಾಗಿ ರೂಪುಗೊಂಡಿದೆ. ಆದರೆ ಈ ಊರಿನ ಒಂದು ದುರದೃಷ್ಟವಶಾತ್ ಶಾಲೆಯ ಎಲ್ಲ ಉಪಕಟ್ಟಡಗಳು ಬೀಳುವ ಸ್ಥಿತಿಗೆ ಮುಟ್ಟಿದ್ದು ತೀರಾ ಚಿಂತಾಜನಕವಾಗಿ ಮಕ್ಕಳನ್ನು ಶಾಲೆ ಒಳಗೆ ನಿಲ್ಲಿಸಲಿಕ್ಕೆ ನಮಗೆ ತುಂಬ ಹೆತ್ತವರಿಗೆ ಭಾಳ ಹೆದರಿಕಾಗುವಂಥ ಪರಿಸ್ಥಿತಿ ಬಂದಿದೆ. ಅದನ್ನು ಇವತ್ತು ಇಲ್ಲಿ ಪ್ರೆಸ್ ರಿಪೋರ್ಟರ ಮೂಲಕ ತಮಗೆ ಇದನ್ನು ನಾವು ತಿಳಿಸಲಿಕ್ಕೆ ಇಚ್ಛೆಪಡಿಸ್ತೇವೆ. ಶಾಲೆಯ ಹೆಸರಿನಲ್ಲಿದ್ದ 5.40 ಎಕರೆ ಜಮೀನಿನಲ್ಲಿ ವಿಟ್ಲಪಡ್ನೂರು ಗ್ರಾಮ ಕರ್ಣಿಕ ಹಾಗೂ ಕಂದಾಯ ಅಧಿಕಾರಿಗಳು 0.68 ಎಕರೆ ಜಮೀನನ್ನ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಅಕ್ರಮ ಸಕ್ರಮ ಮೂಲಕ ಮಂಜೂರಾತಿ ಮಾಡಿದ್ದಾರೆ. ಶಾಲೆಯ ಹೂದೋಟವನ್ನು ಸ್ಥಳೀಯ ಖಾಸಗಿ ಯುವಕ ಸಂಘವೊಂದಕ್ಕೆ ವರ್ಗಾಯಿಸಲು ತಯಾರಿ ನಡೆಸಿದ್ದಾರೆ ಎಂದು ಶಾಲಾ ಹಿತರಕ್ಷಣಾ ಸಮಿತಿಯವರು ಆರೋಪಿಸಿದ್ದು, ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಇಲ್ಲಿ ಹೆತ್ತವರು ಬಂದು ಊರವರು ಸೇರಿ ನಮಗೆ ಒಂದು ಹೋರಾಟ ಮಾಡಬೇಕಾಗ್ತದೆ. ಆಗದಿದ್ದರೆ ಇಮಿಡಿಯೇಟ್ಲಿ ಕೂಡಲೇ ನೀವು ಇದಕ್ಕೆ ಶೀಘ್ರವಾಗಿ ಸ್ಪಂದಿಸಬೇಕಂತ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ನಾವು ಮನವಿಯನ್ನು ಮಾಡುತ್ತೇವೆ. ಹಾಗೆಯೇ ಮತ್ತೊಂದು ಕಂದಾಯ ಇಲಾಖೆಯಿಂದ ಕೂಡ ನಮ್ಮ ಶಾಲೆಯ ಜಾಗಕ್ಕೆ ತೊಂದರೆ ಆಗುತ್ತಿದೆ. ಕಂದಾಯ ಇಲಾಖೆ ನಮ್ಮ ಶಾಲೆಯಲ್ಲಿ 5 ಎಕರೆ 40 ಸೆನ್ಸು ಜಾಗ ನಮಗೆ ಶಾಲೆಯ ಆಟದ ಮೈದಾನ ಅಂತ 11ನೇ ಕಲಮಲ್ಲಿ ಕಾಣಿಸಿಕೊಂಡು ಇದೆ. ಹಾಗಾಗಿ ಅದನ್ನು ಕೂಡ ಈಗ ಕಂದಾಯ ಇಲಾಖೆಯವರು ಬೇರೆ ವ್ಯಕ್ತಿಗಳಿಗೆ ಅದನ್ನು ಅಕ್ರಮ ಸಕ್ರಮ 2005-6ರಲ್ಲಿ ಕೊಟ್ಟು ನಮಗೆ ಈಗ ಶಾಲೆಯ ಜಾಗವನ್ನು ಕಬಳಿಸುವಂಥ ಒಂದು ಸ್ಥಿತಿಯಲ್ಲಿದೆ. ಮತ್ತೊಂದು ಮಾರುತಿ ಫ್ರೆಂಡ್ಸ್ ಅಂತೇಳಿ ಅವರಿಗೆ ಕೂಡ ನಮ್ಮ ಶಾಲೆ ಆವರಣದ ಒಳಗೆ ಮಕ್ಕಳು ಆಡುವಂಥ ಆಟದ ಮೈದಾನಲ್ಲಿ ಜಾಗವನ್ನು ಕೊಟ್ಟು ಆ ಜಾಗ ಅವರಿಗೆ ಕೊಡಲಿಕ್ಕೆ ಬರ್ತದೆ. ನಿಮ್ಮ ಶಾಲೆಗೆ ಏನು ಅದಕ್ಕೆ ರಿಕಾರ್ಡ್ ಇಲ್ಲ, ಹಾಗಾಗಿ ಅದನ್ನು ಯಾರಿಗೆ ಬೇಕಾದರೆ ಕೊಡ್ಬೋದು ಅಂತ ಕಂದಾಯ ಇಲಾಖೆಯ ಅಧಿಕಾರಿಗಳು ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಕೂಡ ನಾನು ಒಂದು ಹೇಳುವಂಥ ಸೂಚನೆ ಏನೆಂದರೆ, ನಮಗೆ ಈ ಜಾಗದ ವಿಷಯ, ಶಾಲೆಯ ವಿಷಯ ಆಗದಿದ್ದರೆ ನಾವು ಸಾಮೂಹಿಕವಾಗಿ ಎಲ್ಲರೂ ನಾವು ಹೋರಾಟಕ್ಕೆ ಸಿದ್ಧರಿದ್ದೇವೆ. ಈ ಶಾಲೆಯಲ್ಲಿ ನಾನು 7 ವರ್ಷದಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಬಂದಂತಿಂದ ಕಟ್ಟಡದ ಬಗ್ಗೆ ಮನವಿ ಕೊಡ್ತಾ ಇದ್ದೇನೆ. ಆದರೆ ಯಾವ ಮನವಿಗೂ ಇಷ್ಟ ತನಕ ನಮಗೆ ಸ್ಪಂದನೆ ಸಿಗಲಿಲ್ಲ. ಇಲ್ಲಿ ಕೇವಲ 132 ವಿದ್ಯಾರ್ಥಿಗಳು ಬಡ ಮನೆತನಗಳಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರಿಗೂ ಅನುಕೂಲವಾಗುವಂತೆ ಹಾಗೂ ಮುಂದೆ
ಈ ಸಂಸ್ಥೆ ಉಳಿಯುವಂತೆ ನಮಗೆ ಶಾಲಾ ಕಟ್ಟಡವನ್ನು ಒದಗಿಸಿ ಕೊಡಬೇಕಂತೇಳಿ. ಈಗಿರುವ ಹಳೆಯ ಕಟ್ಟಡ ಸಂಪೂರ್ಣವಾಗಿ ನೆಲಸಮವಾಗುವ ಮೊದಲು ನೂತನ ಕಟ್ಟಡಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಹಿರಿಯ ವಿದ್ಯಾರ್ಥಿಗಳ ಸಂಘ ಆಗ್ರಹಿಸಿದೆ. ಮೊಹಮ್ಮದ್ Ali, V4 News, Vitla. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.